ಚುನಾವಣೆಯ ಒಂದು ಪ್ರಕ್ರಿಯೆ ಬಗ್ಗೆ ಇವತ್ತು ವಿಶೇಷವಾಗಿ ನಾವಿವತ್ತು ಇಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಈ ಪತ್ರಿಕಾಗೋಷ್ಠಿ ಪದಾಧಿಕಾರಿಗಳಾದಂತಹ ನಿರ್ಮಲ್ ಕುಮಾರ್ ಜೈನ್ ಸರ್ ಇದ್ದಾರೆ. ಅವರನ್ನು ಕೂಡ ಈ ಒಂದು ಪತ್ರಿಕಾಗೋಷ್ಠಿಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ ಈ ಒಂದು ಪತ್ರಿಕಾಗೋಷ್ಠಿ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ, ಇತ್ತೀಚೆಗೆ ಒಂದು ರಾಜ್ಯದಲ್ಲಿ ಬಹಳ ಪ್ರಸಿದ್ಧಿಯನ್ನು ಪಡೆದಂತಹ ಚುನಾವಣೆ ಕಡಬ ಪಟ್ಟಣ ಪಂಚಾಯತ್ ಚುನಾವಣೆ. ಹೊಸದಾಗಿ ಮೇಲ್ದರ್ಜೆಗೆ ಏರಿಕೊಂಡಂತಹ ಪಟ್ಟಣ ಪಂಚಾಯತಿಗಳ ಪೈಕಿ ಕಡಬವು ಕೂಡ ಒಂದು ಕಡಬ ತಾಲೂಕಾಗಿ ಮಾರ್ಪಟ್ಟಿತು. ಈ ಕಡಬ ತಾಲೂಕು ಮಾರ್ಪಟ್ಟಾದ ನಂತರ ಅಲ್ಲಿಯ ಚುನಾವಣೆ ನಡೆಯುವುದು ಅಂತ ಹೇಳಿದ್ರೆ ಎಲ್ಲ ಪಕ್ಷಗಳಿಗೂ ಒಂದು ಪ್ರತಿಷ್ಠೆಯ ವಿಷಯವಾಗಿತ್ತು. ಅದರಲ್ಲೂ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಮಟ್ಟಿಗೆ ಹೇಳುವುದಾದರೆ ಈಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕರ್ನಾಟಕದಲ್ಲಿ ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೂ ಕೂಡ ನಮ್ಮ ಜಿಲ್ಲೆಯಲ್ಲಿ 2 ಕ್ಷೇತ್ರಗಳಲ್ಲಿ ಮಾತ್ರ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲುವನ್ನು ಕಾಣುವಂತಹ ಒಂದು ಅವಕಾಶವಾಗಿತ್ತು. ಆದರೆ ಇಂದಿನ ಒಂದು ಇತಿಹಾಸವನ್ನು ನಾವು ಗಮನಿಸುವುದಾದರೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ವರ್ಷಗಳ ಹಿಂದೆ ಕಾಂಗ್ರೆಸ್ ಪಕ್ಷ ನೆಲಕಚ್ಚಿದಂತಹ ಸಮಯದಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅದು ಕಾಂಗ್ರೆಸ್ಸಿನ ಭದ್ರಕೋಟೆಯಾಗಿ ಅದು ಮಾರ್ಪಾಡಾಗಿತ್ತು. ಆ ದಿನಗಳಲ್ಲಿ ಕಾಂಗ್ರೆಸ್ ಅನ್ನು ಸೋಲಿಸುವವರೇ ಇಲ್ಲಿ ಇಲ್ಲವಾಗಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಬಿಜೆಪಿ ಪಕ್ಷದ ಒಂದು ಕೋಮುವಾದ, ಅಪಪ್ರಚಾರ ಮುಂತಾದ ಕಾರಣಗಳಿಂದಾಗಿ ನಮ್ಮ ಪಕ್ಷದ ಅಭ್ಯರ್ಥಿಗಳು ನಿರಂತರವಾಗಿ ಸೋಲುವಂತಹ ಒಂದು ವ್ಯವಸ್ಥೆ ಇರುವಾಗ ಸಾಮಾನ್ಯವಾಗಿ ನಮ್ಮ ಕೆಪಿಸಿಸಿಗೆ, ನಮ್ಮ ಡಿಸಿಸಿಗೆ, ನಮ್ಮ ಎಲ್ಲ ನಾಯಕರಿಗೆ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಬಹಳಷ್ಟು ನೋವನ್ನು ತರುವಂತಹ ವಿಚಾರವಾದ ಕಾರಣ ಈ ಒಂದು ಹೊತ್ತಿನಲ್ಲಿ ಈ ಒಂದು ಚುನಾವಣೆ ಕಾಂಗ್ರೆಸ್ ಪಕ್ಷದ ಮಟ್ಟಿಗೆ ಒಂದು ಅಳಿವು ಉಳಿವಿನ, ಅದು ಕೂಡ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ನ ಮಟ್ಟಿಗೆ ಅಳಿವು ಉಳಿವಿನ ಒಂದು ಚುನಾವಣೆಯಾಗಿ ನಾವು ಅದನ್ನು ಬಹಳಷ್ಟು ಗಂಭೀರವಾಗಿ ನಾವು ಅದನ್ನು ತೆಗೆದುಕೊಂಡಿದ್ದೆವು. ಚುನಾವಣೆ ಘೋಷಣೆ ಆದ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷರು, ವಿಧಾನ ಪರಿಷತ್ತಿನ ಸದಸ್ಯರು ಆದಂತಹ ಡಾಕ್ಟರ್ ಮಂಜುನಾಥ್ ಭಂಡಾರಿ ಅವರ ಮಾರ್ಗದರ್ಶನ, ಅದೇ ರೀತಿಯಾಗಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಅವರ ಮಾರ್ಗದರ್ಶನ ಮತ್ತು ಸೂಚನೆಯ ಮೇರೆಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಕ್ರಿಯಾಶೀಲ ಅಧ್ಯಕ್ಷರಾದಂತಹ ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂತಹ ಡಾಕ್ಟರ್ ಹರೀಶ್ ಕುಮಾರ್ ಅವರು ಏನು ಅಂತ ಹೇಳಿದ್ರೆ ಒಂದು ಉತ್ತಮವಾದಂತಹ ಒಂದು ಚಿಂತನೆಯ ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಜಿಲ್ಲೆಯ ಪದಾಧಿಕಾರಿಗಳು, ಕೆಪಿಸಿಸಿ ಪದಾಧಿಕಾರಿಗಳು, ಕೋರ್ ಕಮಿಟಿಯ ಸದಸ್ಯರು, ಕಡಬ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರು, ಕಡಬದ ಮಾಜಿ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರು, ಹಿರಿಯರು, ಉಸ್ತುವಾರಿ ಎಲ್ಲರನ್ನು ಸೇರಿಕೊಂಡು ಒಂದು ಸಮಗ್ರವಾದಂತಹ ಒಂದು ಟೀಮ್ ಅನ್ನು, ಉಸ್ತುವಾರಿಗಳನ್ನು ರಚಿಸಿ ಒಂದು ಪೂರ್ವಭಾವಿ ಸಭೆಯನ್ನು ನಮ್ಮ ದಿನೇಶ್ ಗುಂಡೂರಾವ್ ಅವರ ನೇತೃತ್ವದಲ್ಲಿ ಕಡಬದಲ್ಲಿ ಮಾಡಲಾಯಿತು. ಆ ಒಂದು ಸಭೆಯಲ್ಲಿ ನಮ್ಮ ಲೋಕಸಭೆಯ ಅಭ್ಯರ್ಥಿ, ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂತಹ ಪದ್ಮರಾಜ್ ಜೈನ್ ರವರು, ಪದ್ಮನಾಥ್ ಪೂಜಾರಿ ಅವರು, ಅದೇ ರೀತಿಯಾಗಿ ಹರೀಶ್ ಕುಮಾರ್ ಅವರು, ಅದೇ ರೀತಿಯಾಗಿ ಐವನ್ ಡಿಸೋರ್ದರ್ ಅವರು, ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಚಾರ ಸಮಿತಿಯ ಅಧ್ಯಕ್ಷರಾದಂತಹ ವಿನಯ್ ಕುಮಾರ್ ಸೊರಕೆ ಅವರು, ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರಾದಂತಹ ಐವನ್ ಡಿಸೋದರ್ ಅವರು, ನಮ್ಮ ಮಾಜಿ ಶಾಸಕಿ ನಮ್ಮ ಶಕುಂತಲಾ ಬಿ ಶೆಟ್ಟಿ ಅವರು, ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಮಾಜಿ ಸಚಿವರಾದ ಶ್ರೀ ಬಿ ರಮನಾಥ್ ರೈ ಅವರು, ಅದೇ ರೀತಿ ಪುತ್ತೂರು ಕ್ಷೇತ್ರದ ಅಶೋಕ್ ಕುಮಾರ್ ರೈ, ಕ್ಷೇತ್ರದ ಶಾಸಕರಾದಂತಹ ಅಶೋಕ್ ಕುಮಾರ್ ರೈ ಮೊದಲಾದಂತಹ ಎಲ್ಲ ನಾಯಕರ ಕೊಡುವಿಕೆಯಿಂದ ನಾವೊಂದು ಯೂತ್ ಕಾಂಗ್ರೆಸ್ಸಿನ ಅಧ್ಯಕ್ಷರು ಎಲ್ಲರ ಒಂದು ಏನು ಅಂತ ಕೂಡುವಿಕೆಯಿಂದ ನಾವೊಂದು ನಮ್ಮ ಕಡಬದಲ್ಲಿ ಪೂರ್ವಭಾವಿ ಒಂದು ಸಭೆಯನ್ನು ಮಾಡಿದಾಗ ಅಲ್ಲಿಯ ಕೋರ್ ಕಮಿಟಿಯ ಸದಸ್ಯರು, ಯಾಕಂತ ಹೇಳಿದ್ರೆ ನಾನು ಮರಳಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಕಡಬದ ಮಟ್ಟಿಗೆ ಹೇಳುವುದಾದರೆ ಕಡಬದ ಒಂದು ನೂತನವಾಗಿ ಆಯ್ಕೆಯಾದಂತಹ ಒಂದು ಕ್ರಿಯಾಶೀಲ ಅಧ್ಯಕ್ಷ ಅಭಿಲಾಷ್ ರವರ ನೇತೃತ್ವದಲ್ಲಿ ಅಲ್ಲಿಯ ಮಾಜಿ ಅಧ್ಯಕ್ಷರುಗಳಾದಂತಹ ಜಿಲ್ಲಾ ಪಂಚಾಯತಿನ ಮಾಜಿ ಸದಸ್ಯರಾದಂತಹ ವರ್ಗೀಸ್ ರವರು ಮತ್ತು ಗ್ಯಾರಂಟಿ ಅನುಷ್ಠಾನ ಸಮಿತಿ ಕಡಬದ ಅಧ್ಯಕ್ಷರಾದಂತಹ ಸುಧೀರ್ ಕುಮಾರ್ ರವರು, ಇವರು ಮತ್ತು ಆ ಮಾಜಿ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರು, ಅದು ಸರ್ವೋತ್ತಮ ಗೌಡ ಇರಬಹುದು, ಬಳ್ಳೇರಿಯವರು ಇರಬಹುದು, ಅದೇ ರೀತಿಯ ವಿಜಯ್ ಕುಮಾರ್ ಇರಬಹುದು, ಮೊದಲಾದಂತಹ ಎಲ್ಲ ಒಂದು ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರು, ಹಿರಿಯ ನಾಯಕರು ಎಲ್ಲರನ್ನೂ ಸೇರಿಸಿಕೊಂಡು ಒಂದು ಸಭೆಯನ್ನು ಮಾಡಿ ಅಲ್ಲಿ ಅಭ್ಯರ್ಥಿಗಳನ್ನು ನಾವು ಆಯ್ಕೆ ಮಾಡುವುದೇ ನಮಗೆ ಬಹಳಷ್ಟು, ಮೊದಲಿಗೆ ನಮಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವುದು ಬಹಳಷ್ಟು ಕಷ್ಟವಾಗಿತ್ತು. ಆದರೆ ನಾವು ಈ ಅಭ್ಯರ್ಥಿಗಳು ಅಂತ ಹೇಳಿದ್ರೆ ಈ 13 ಕ್ಷೇತ್ರಕ್ಕೆ ಅತ್ಯಂತ ಪ್ರಬಲವಾದಂತಹ ಆಕಾಂಕ್ಷಿಗಳು ನಮ್ಮ ಮುಂದೆ ಬಂದಿದ್ದು. ಈ ಕಾಂಗ್ರೆಸ್ ಪಕ್ಷ ಅಂತ ಹೇಳಿದ್ರೆ ಸಾಧಾರಣವಾಗಿ ಪ್ರಬಲವಾದ ಅಭ್ಯರ್ಥಿಗಳಿಗೆ ಬಹಳಷ್ಟು ಅದಕ್ಕೆ ಸೀಟು ಕೊಡುವಂತ ಒಂದು ಸಂಪ್ರದಾಯ.
ಆದ್ರೆ ನಮ್ಗೆ ಅಲ್ಲಿ ಪ್ರಬಲವೂ ಬೇಕು ಮತ್ತು ಗೆಲ್ಲುವಂತ ಅಭ್ಯರ್ಥಿಯೂ ಕೂಡ ಬೇಕು, ಕಾಂಗ್ರೆಸ್ ಕಾರ್ಯಕರ್ತನಾಗಿ ದುಡಿದಿರ್ಬೇಕು. ಅಂತರವನ್ನು ಆರಿಸುವುದು ಹೇಗೆ ಅಂತೇಳಿ ನಮಗೆ ಬಹಳಷ್ಟು ಕಷ್ಟ ಇತ್ತು. ಆದ್ರೆ ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಹರೀಶ್ ಕುಮಾರ್ ಅವರ ಆ ಸೂಕ್ಷ್ಮಗಾರಿಕೆಯಿಂದ ಅಲ್ಲಿ ನಮ್ಗೆ ಏನಾಯ್ತು ಅಂತ ಹೇಳಿದ್ರೆ ಸಮರ್ಥವಾದಂತಹ ಒಂದು ಅಭ್ಯರ್ಥಿಗಳನ್ನು ನಮ್ಗೆ ಆಯ್ಕೆ ಮಾಡ್ಲಿಕ್ಕೆ ನಮ್ಗೆ ಕಾರಣವಾಯಿತು. ಅದು ಹೇಗೆ ಅಂತ ಹೇಳಿದ್ರೆ ಯಾವುದೇ ಒಂದು ಇದಿಲ್ಲ, ಚಕಾರ ಇಲ್ಲ, ಯಾವುದೇ ಒಂದು ಅವರಿಗೆ ವಿರೋಧಗಳಿಲ್ಲ. ಸ್ವಯಂ ಪ್ರೇರಿತಾಗಿ ಉತ್ತಮವಾದಂತಹ ಅಭ್ಯರ್ಥಿಗಳು ನಮ್ಮಲ್ಲಿದ್ದು ಸ್ವಯಂ ಪ್ರೇರಿತವಾಗಿ ಅವರು ತ್ಯಾಗ ಮಾಡಿದ್ರು, ಪಕ್ಷಕ್ಕಾಗಿ ತ್ಯಾಗ ಮಾಡಿದ ಕಾರಣ ಯಾವುದೇ ಒಂದು ರೆಬಲ್ಗಳಿಲ್ಲದೆ ನಮಗೆ 13 ಮಂದಿ ಸಮರ್ಥ ಅಭ್ಯರ್ಥಿಗಳನ್ನು ನಮಗೆ ಆಯ್ಕೆ ಮಾಡಲಿಕ್ಕೆ ಸಹಾಯವಾಯಿತು. ಆ ಒಂದು ನಿಟ್ಟಿನಲ್ಲಿ ಅಭ್ಯರ್ಥಿಗಳ ಆಯ್ಕೆ ಆದ ನಂತರ ಮತದಾನದ ಪ್ರಕ್ರಿಯೆ ಆಯಿತು. ಅದೇ ರೀತಿಯಾಗಿ ಕೆಲವೊಬ್ಬರು ನಮ್ಮ ಪಕ್ಷದ ಕಾರ್ಯಕರ್ತರು ಏನೋ ನಾಮಿನೇಷನ್ ಹಾಕಿದ್ರು ಕೂಡ ಆ ನಾಮಿನೇಷನ್ ಅವಧಿಯ ಒಳಗೆ ತೆಗೆದುಕೊಳ್ಳುವಂತ ಅವಧಿಯಲ್ಲಿ ಆ ನಾಮಿನೇಷನ್ ಕೂಡ ಅವರು ವಾಪಸ್ ತೆಗೆದುಕೊಂಡ್ರು. ಅದರಿಂದ ನಮ್ಮ ಚುನಾವಣೆ ಕೆಲಸ ಕಾರ್ಯಗಳು ಬಹಳಷ್ಟು ವ್ಯವಸ್ಥಿತವಾಗಿ ನಡೆದು ರಾತ್ರಿ ಹಗಲು ನಮ್ಮ ಜಿಲ್ಲಾಧ್ಯಕ್ಷರು ಸತತವಾಗಿ ಸುಮಾರು 10 ಬಾರಿ ನಮ್ಮ ಕಡದಕ್ಕೆ ಅವರು ಸಂದರ್ಶನವನ್ನು ಕೊಟ್ಟು ಪಕ್ಷದ ಕಾರ್ಯಕರ್ತರಿಗೆ ನಾಯಕರಿಗೆ ಧೈರ್ಯವನ್ನು ತುಂಬುವಂತ ಕೆಲಸವನ್ನು ಮಾಡಿದರು. ಅವರೊಟ್ಟಿಗೆ ನಮ್ಮ ಲೋಕಸಭಾ ಅಭ್ಯರ್ಥಿಯಾದಂತಹ ಪದ್ಮರಾಜರವರು ಕೂಡ ನಿರಂತರವಾಗಿ ಭೇಟಿ ಕೊಟ್ಟರು. ಮಂಜುನಾಥ್ ಭಂಡಾರಿಯವರು ವಿಶೇಷವಾಗಿ ಪ್ರತಿಯೊಂದರಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಝೂಮ್ ಮೀಟಿಂಗ್ಗಳನ್ನು ಮಾಡುವುದು, ಅಧ್ಯಕ್ಷರ ಅಭ್ಯರ್ಥಿಗಳನ್ನು ಸಂಪರ್ಕಿಸುವುದು, ಎಲ್ಲ ರೀತಿಯಲ್ಲಿ 2-3 ಬಾರಿ ಮಂಜುನಾಥ್ ಭಂಡಾರಿಯವರು ಕೂಡ ಅಲ್ಲಿಗೆ ಬಂದಿದ್ದರು. ವಿಶೇಷವಾಗಿ ನಮ್ಮ ಈ ಒಂದು ಚುನಾವಣೆ ಉಸ್ತುವಾರಿಯನ್ನ ವಹಿಸಿಕೊಂಡವರಲ್ಲಿ ಪ್ರಮುಖರಾದವರು ನಮ್ಮ ಕೆಪಿಸಿಸಿಯ ಪ್ರಧಾನ ಕಾರ್ಯದರ್ಶಿಗಳು, ನಮ್ಮೆಲ್ಲರ ನಾಯಕರಾದಂತಹ MS ಮೊಹಮ್ಮದ್, ಅದೇ ರೀತಿಯಾಗಿ ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಯೋಜನೆಯ ಅಧ್ಯಕ್ಷರಾದಂತಹ ಸುಭಾಷ್ ಚಂದ್ರ ಶೆಟ್ಟಿ ಕುಲಾಲು, ಅದೇ ರೀತಿ DCCಯ ಉಪಾಧ್ಯಕ್ಷರಾದಂತಹ ಚಿತ್ತರಂಜನ್ ಶೆಟ್ಟಿ, ಅದೇ ರೀತಿ ನಮ್ಮ SC ಘಟಕದ ನಾರಾಯಣ್ ರವರು, ಅದೇ ರೀತಿ ದಿನೇಶ್ ರವರು, ಅದೇ ರೀತಿ ನಾರಾಯಣ್ ರವರು, ತಾಲೂಕ್ ಪಂಚಾಯತ್ನ ಮಂಗಳೂರು ತಾಲೂಕ್ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದಂತಹ ನಮ್ಮ ಮೋನು ಪಾವೂರವರು, ನಮ್ಮ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ನ ನಿಕಟಪೂರ್ವ ಅಧ್ಯಕ್ಷರಾದಂತಹ ವಿಶ್ವನಾಥ್ ರೈ ಅವರು ಸೇರಿದಂತೆ ಮೊದಲಾದಂತಹ ಎಲ್ಲ ನಾಯಕರ ಆ ಒಂದು ಅವಿರತವಾದಂತಹ ಆ ಒಂದು ಫೀಲ್ಡಿಂಗ್ ಕೆಲಸ ಕಾರ್ಯಗಳು, ತಂತ್ರಗಾರಿಕೆಗಳು, ಪ್ರಚಾರಗಳು ಎಲ್ಲದರ ಮೂಲಕ ವಿಶೇಷವಾಗಿ ನಿಮ್ಗೆ ಗೊತ್ತಿರಬಹುದು, ಈಗಾಗಲೇ ಮಾತನಾಡುವ ನಮ್ಮ ಪತ್ರಕರ್ತರ ಮಿತ್ರರು ಹೇಳಿದ್ರು ನಮ್ಮ ಸರ್ಕಾರ ಇದೆ ಅಂತ ಹೇಳಿ ಅವರು ಹೇಳಿದ್ರು. ನಾನು ಕೂಡ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ನಮ್ಮ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರ ನೇತೃತ್ವದ ನಮ್ಮ ಸರ್ಕಾರ ಪಂಚ ಗ್ಯಾರಂಟಿಗಳನ್ನು ನಮ್ಮ ರಾಜ್ಯಕ್ಕೆ ನೀಡಿದೆ. ಈ ಪಂಚ ಗ್ಯಾರಂಟಿಗಳ ಮೂಲಕ ನಮ್ಮ ನಾಡಿನ ಜನರು ಅವರ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಈ ವಿಶೇಷವಾಗಿರುವಂತಹ ಈ ಶಕ್ತಿ ಯೋಜನೆಗಳ ಮೂಲಕ ಮಹಿಳೆಯರು ಇವತ್ತು ಏನು ಅಂತ ಹೇಳಿದ್ರೆ ಅಭಿವೃದ್ಧಿಯತ್ತ ಹೋಗ್ತಾ ಇದ್ದಾರೆ, ಕಮ್ಯುನಿಕೇಶನ್ ಜಾಸ್ತಿ ಆಗಿದೆ, ಅವರ ಬುದ್ಧಿಶಕ್ತಿ ಸ್ವಾಭಿಮಾನದ ಜೀವನವನ್ನು ಕೂಡ ನಡೆಸ್ತಾ ಇದ್ದಾರೆ. ಗೃಹಲಕ್ಷ್ಮಿ ಯೋಜನೆಗಳ ಮೂಲಕ ಅವರಿಗೆ ಒಂದು ಆದಾಯ ಸಿಕ್ಕುವಂತಹ ಒಂದು ವ್ಯವಸ್ಥೆ, ತಿಂಗಳಿಗೆ 2,000 ರೂಪಾಯಿಯಂತೆ ಕೊಟ್ಟು ಅವರನ್ನು ಕೂಡ ಸ್ವಾಭಿಮಾನಿಗಳನ್ನಾಗಿ ಮಾಡಿದ್ದಾರೆ. ಅವರಿಗೆ ಬೇಕಾದಂತಹ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಡ್ಲಿಕ್ಕೆ ಆ ಒಂದು ಹಣದಲ್ಲಿ ಅವರಿಗೆ ಸಾಕಾಗ್ತಾ ಇದೆ. ಅದರೊಟ್ಟಿಗೆ ಈ ಗೃಹಲಕ್ಷ್ಮಿ ನಿಮ್ಗೆ ಗೊತ್ತಿರಬಹುದು, ಒಂದು ದಿವಸ ಕರೆಂಟ್ ಕಟ್ಟಲಿಕ್ಕೆ ಬಿಲ್ ಕಟ್ಟಲಿಕ್ಕೆ ಲೇಟ್ ಆದ್ರೆ ಫೀಸ್ ತೆಗುವಂತ ವ್ಯವಸ್ಥೆ. ಈಗ 200 ಯೂನಿಟ್ವರೆಗೆ ಫ್ರೀ ವಿದ್ಯುತ್ ಕೊಡುವ ಕಾರಣ ನಮಗೂ ನಿಮಗೂ ಯಾರಿಗೂ ಕೂಡ ಈ ಏನು ಅಂತ ಹೇಳಿದ್ರೆ ವಿದ್ಯುತ್ತಿನ ಆ ಕಟ್ಟಾಗುವಂತದ್ದು ಅದು ಬಿಲ್ ಕಟ್ಟಲಿಕ್ಕೆ ಸಮಸ್ಯೆ ಆಗುವಂತ ವ್ಯವಸ್ಥೆಗಳಿಲ್ಲ. 200 ಯೂನಿಟ್ನವರೆಗೆ ಸಾಮಾನ್ಯವಾಗಿ ಮಧ್ಯಮ ವರ್ಗದ ಜನರಿಗೆ ಕೂಡ ಅದರ ಅನುಕೂಲ ಆಗ್ತದೆ. ಅದರೊಟ್ಟಿಗೆ ಈ ಅನ್ನಭಾಗ್ಯ ಪ್ರತಿಯೊಂದು ಮನೆಗೂ ಕೂಡ ಏನು ಅಂತ ಹೇಳಿದ್ರೆ ಅನ್ನಭಾಗ್ಯದ ಮೂಲಕ ಅಕ್ಕಿ ಸುಕ್ಕುವಂತ ವ್ಯವಸ್ಥೆ ಆಗಿದೆ. ಅದರೊಟ್ಟಿಗೆ ಯುವ ನಿಧಿ ನಮ್ಮ ಇಲ್ಲಿ ಅಂತ ಹೇಳಿದ್ರೆ ಮುಂಚಿನ ಆಗಲ್ಲ, ವಿದ್ಯಾರ್ಥಿಗಳು ಈಗ ಸಾಕಷ್ಟು ಕಲಿಯುವವರು. ಈಗ ಅಂತ ಹೇಳಿದ್ರೆ ಮುಂಚಿನ ಸಮಯದಲ್ಲಿ ಯಾರಾದ್ರೂ ಡಿಗ್ರಿ ಮಾಡುದು ಅಂತ ಹೇಳಿದ್ರೆ ಒಂದು ಊರಲ್ಲಿ 1-2 ಜನರು ಇರ್ತಾರೆ. ಈಗ ಆಗಲ್ಲ. ಈಗ ಡಿಪ್ಲೊಮಾ ಪದವೀಧರರು ಇರ್ತಾರೆ, ಬೇರೆ ಪದವೀಧರರು ಇರ್ತಾರೆ. ಡಿಪ್ಲೊಮಾ ಆದಂತ ವಿದ್ಯಾರ್ಥಿಗಳಿಗೆ ನಮ್ಮ ಸರ್ಕಾರ 1,500 ರೂಪಾಯಿ ಯುವ ನಿಧಿಯಿಂದ ಕೊಡ್ತಾ ಇದೆ, ಅವರಿಗೆ ಉದ್ಯೋಗವರೆಗೆ. ಅದೇ ರೀತಿ ಪದವೀಧರರವರಿಗೆ ತಿಂಗಳಿಗೆ 3,000 ಕೊಡ್ತಾ ಇದೆ. ಇಲ್ಲಿ 2,000 ಅಲ್ಲಿ ಬಂತು, 3,000 ಮಕ್ಕಳು, 3 ಮಕ್ಕಳಿದ್ರೆ 9,000 ಆಯಿತು. ವಿದ್ಯುತ್ತಿನ ಬಿಲ್ ಆಯಿತು, ಅನ್ನಭಾಗ್ಯದ ಇರಬಹುದು, ಬಸ್ಸಿನ ಟಿಕೆಟ್ ಮಂಗಳೂರು ಹೋಗಬೇಕಾದ್ರೆ ನಮ್ಗೆ 70 ರೂಪಾಯಿ 50 ರೂಪಾಯಿ ಬೇರೆ ಬೇರೆ ಬಸ್ಗಳಿಗೆ ಕೊಡಬೇಕಾದಂತ ವ್ಯವಸ್ಥೆ, ಫ್ರೀಯಾಗಿ ಹೋಗಿ ಬರುವಂತ ವ್ಯವಸ್ಥೆ. ಈ ಎಲ್ಲ ವಿಚಾರಗಳಿಂದ ಸಾಮಾನ್ಯವಾಗಿ ಕಡಬದ ಮಟ್ಟಿಗೆ ಹೇಳುವುದಾದ್ರೆ ನಾವು ರಸ್ತೆಗಳಲ್ಲಿ ಕಡಬಗಳಲ್ಲಿ ಹೋಗ್ತೇವೆ, ಆದ್ರೆ ಪ್ರಧಾನ ರಸ್ತೆಯಲ್ಲಿ ಹೋಗ್ತಾ ಬರೋದು ಅದರ ಒಳಗೆ ನಾವು ಹೋಗ್ಲಿಲ್ಲ. ಈ ಸಮಯದಲ್ಲಿ ಸಂಪೂರ್ಣವಾದಂತಹ ಈ ಕಡಬದ ಒಂದು ವ್ಯವಸ್ಥೆಯನ್ನು ನೋಡ್ಲಿಕ್ಕೆ ನಮಗೆ ಅವಕಾಶ ಸಿಕ್ಕಿತ್ತು. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ರಸ್ತೆಗಳು ಸರಿಯಾದ ಒಂದು ರಸ್ತೆಗಳಿಲ್ಲ, ಚರಂಡಿಗಳಿಲ್ಲ, ವಿದ್ಯುತ್ ಸಂಪರ್ಕ ಇಲ್ಲ, ಮನೆ ವ್ಯವಸ್ಥೆಗಳಿಲ್ಲ.
ಈಗ ಕಡಬ ಪಟ್ಟಣ ಪಂಚಾಯತ್ ಆದ ಕಾರಣ ಅಲ್ಲಿಯ ಮಟ್ಟಿಗೆ ಹೇಳುವುದಾದ್ರೆ ಈ ಒಂದು ಚುನಾವಣೆ ಮೂಲಕ ಅಲ್ಲಿಯ ಜನರಿಗೆ ಒಂದು ಭಾಗ್ಯ ಬಂದಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮೇಲೆ ನಮ್ಮ ಸರ್ಕಾರ ಇದೆ, ಇಲ್ಲಿಯೂ ಕೂಡ ಪಟ್ಟಣ ಪಂಚಾಯತ್ ನಮ್ಮ ಪಕ್ಷದ ಅಭ್ಯರ್ಥಿಗಳು ವಿನ್ ಆಗಿದ್ದಾರೆ. ನಮ್ಮ ಪಟ್ಟಣ ಪಂಚಾಯತ್ ನಮಗೆ ಬಂದ್ರೆ ವಿಶೇಷವಾದ ಅನುದಾನವನ್ನು ನಮ್ಮ ನಾಯಕರ ಮೂಲಕ ಕಡಬಕ್ಕೆ ಒದಗಿಸಲಿಕ್ಕೆ ನಮಗೆ ಸಾಧ್ಯ ಖಂಡಿತವಾಗಿ ಆಗ್ತದೆ. ಈ ಎಲ್ಲಾ ನಿಟ್ಟಿನಿಂದ ನಮಗೆ ನಮ್ಮ ಈ ವಿಜಯಕ್ಕೆ ಕಾರಣ ಮೂಲಭೂತವಾಗಿ ನಮಗೆ ಕಾರಣ ಅಂತ ಹೇಳಿದ್ರೆ ನಮ್ಮ ಸರ್ಕಾರದ ಪಂಚ ಗ್ಯಾರಂಟಿಗಳು ನಮ್ಮ ಕೈ ಹಿಡಿದಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದಕ್ಕಿಂತ ಮಿಗಿಲಾಗಿ ನಾನು ಹೇಳುವಂಥದ್ದು ಏನು ಅಂತ ಹೇಳಿದ್ರೆ, ಈಗ ನಿಮ್ಗೆ ಗೊತ್ತಿರ್ಬೋದು, ಯಾಕಂತ ಹೇಳಿದ್ರೆ ಈ ಬಿಜೆಪಿಗರು ಕೋಮುವಾದ ಮಾಡಲಿಕ್ಕೆ ಬಹಳಷ್ಟು ಹುಷಾರಿಗಳು. ಹಿಂದೂ ಮುಸ್ಲಿಂ ಮಾಡುವಂಥದ್ದು, ಬೇರೆ ಬೇರೆ ಕಾರಣಗಳನ್ನು ಒಡ್ಡಿ ಮತದಾರರನ್ನು ವಿಭಜಿಸಲಿಕ್ಕೆ ಅವರು ಬಹಳಷ್ಟು ಪ್ರವೀಣರು. ಆದ್ರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನೀವು ಮಾಲೇಶ್ವರ ಕ್ಷೇತ್ರ ಅಂತ ಇದೆ, ಎಲ್ಲಿ ಅಂತ ಹೇಳಿದ್ರೆ ನಮ್ಮ ಕಡಬ ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಮಾಲೇಶ್ವರ ಬರ್ತದೆ. ಮಾಲೇಶ್ವರ ಭಾಗದಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯಾದಂತಹ KM ಹನೀಫ್ ರವರು ಅಲ್ಲಿ ಚುನಾವಣೆಗೆ ನಿಂತಿದ್ರು. ಅವರ ಎದುರಲ್ಲಿ ನಮ್ಮ ಪ್ರಕಾಶ್ ರವರು ನಿಂತಿದ್ರು. ಅಲ್ಲಿ ಇವರ ಓಟ್ ಇರುವುದು ಯಾವುದು ಅಂತ ಹೇಳಿದ್ರೆ ಟೋಟಲ್ ಓಟ್ ಇರುವುದು 637. ಅಲ್ಲಿ ಅಲ್ಪಸಂಖ್ಯಾತರ ಮತಗಳಿರುವುದು 110. ಅದರ್ಸ್ ಬಾಕಿದೆಲ್ಲ ಅದರ್ಸ್. ಈ ಒಂದು ಕಾಂಗ್ರೆಸ್ಸಿನ ಭದ್ರಕೋಟೆ ಅಲ್ಲ, ಬಿಜೆಪಿಯ ಭದ್ರಕೋಟೆ. ಅಲ್ಲಿ ಪ್ರಮುಖವಾಗಿ ನಮ್ಮ ಲೋಕಸಭಾ ಸದಸ್ಯರಾದಂತಹ ಬ್ರಿಜೇಶ್ ಚೌಟರ್ ಅವರು, ಭಗೀರಥಿ ಮುರುಳಿಯರವರು, ಅದೇ ರೀತಿಯಾಗಿ ನಮ್ಮ ಇಲ್ಲಿಯ ನಿಕಟಪೂರ್ವ ನಮ್ಮ ಶಾಸಕರಾದಂತಹ ಮಠಂದೂರ್ರವರು, ಕಿಶೋರ್ ಕೊಟ್ಯಾಡಿ ಅವರು ಮೊದಲಾದಂತಹ ನಾಯಕರು ರಾತ್ರಿ ಕೆಲಸ ಮಾಡಿದ್ದಾರೆ. ಅಲ್ಲಿ KM ಹನೀಫನ್ ಅಂತ ಒಂದು ಮೈನಾರಿಟಿಗೆ ಸೇರಿದಂತಹ ಅಭ್ಯರ್ಥಿ ಸುಮಾರು 84 ಮತಗಳಿಂದ ಅಲ್ಲಿ ವಿಜಯಿಯಾಗಿದ್ದಾರೆ. ಬಿಜೆಪಿ ಭದ್ರಕೋಟೆಯಲ್ಲಿ ಕೂಡ ಕೋಮುವಾದ ನಡೆಯಲಿಲ್ಲ, ಅಲ್ಲಿ ಅಭ್ಯರ್ಥಿಯನ್ನು ನೋಡಿದ್ದಾರೆ. ಕೋಮುವಾದ ಸೋತಿದೆ ಅಂತ ನಾನು ಬಹಳ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ 637. ಮತ್ತೊಂದು ವಿಶೇಷವಾಗಿ ನಿಮ್ಗೆ ಗೊತ್ತಿರಬಹುದು, ಕಾಂಗ್ರೆಸ್ಸಿಗರಿಗೆ ಎಲ್ಲರೂ ಕೂಡ ನಾವು ಎಲ್ಲರ ಒಂದು ಅಭಿವೃದ್ಧಿಯನ್ನು ಕಾಣುವಂತ ಪಕ್ಷ ಕಾಂಗ್ರೆಸ್. ಯಾವಾಗಲೂ ಬಿಜೆಪಿ ಹೇಳ್ತಾ ಉಂಟು, ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಮುಕ್ತ ಮಾಡ್ತೇವೆ ಅಂತೇಳಿ, ಕಾಂಗ್ರೆಸ್ ಮುಕ್ತ ಮಾಡ್ತೇವೆ ಅಂತೇಳಿ. ಆದ್ರೆ ನಾವು ಹೇಳುವುದಿಲ್ಲ, ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಆಡಳಿತ ಪಕ್ಷ ಇರಬೇಕು, ಒಂದು ವಿರೋಧ ಪಕ್ಷ ಇರಬೇಕು. ಒಂದು ಪಕ್ಷವನ್ನು ಅದನ್ನು ಮುಕ್ತ ಮಾಡಿದ್ರೆ ವಿರೋಧ ಪಕ್ಷ ಯಾರಾಗ್ತಾರೆ? ಅದಕ್ಕೆ ನಾವು ಒಪ್ಪುವುದಿಲ್ಲ. ಆದ್ರೆ ಈ ಚುನಾವಣೆ ಮೂಲಕ ಬಿಜೆಪಿಯನ್ನು ಬಿಜೆಪಿಗರೇ ಮುಕ್ತ ಮಾಡಿದ್ದಾರೆ. ಅದು ಹೇಗಂತ ಹೇಳಿದ್ರೆ, ನಮ್ಮ ಕಡಬ ಪಟ್ಟಣ ಪಂಚಾಯತಿನ 1ನೇ ವಾರ್ಡಿನಲ್ಲಿ ನಮ್ಮ ತಬಲ್ನಾ ಜಮೀನ್ ಅವರು ನಿಂತಿದ್ರು, ಬಿಜೆಪಿಯಿಂದ ಪ್ರೇಮ ನಿಂತಿದ್ರು, SDPಯಿಂದ ಸಮೀರ ನಿಂತಿದ್ರು, ಪಕ್ಷೇತರರಾಗಿ ಜೈನಬಿ ಆದಮ್ ನಿಂತಿದ್ರು. ಈ ಒಂದು ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ತಮನ್ನ ಜಮೀನಿಗೆ 201 ಮತಗಳು ಸಿಕ್ಕಿದೆ. ಮತ್ತು ಬಿಜೆಪಿಯ ನಮ್ಮ ಪ್ರೇಮರವರಿಗೆ ಕೇವಲ 0 ಮತಗಳು ಸಿಕ್ಕಿದೆ. ಮತ್ತು ಪ್ರೇಮರವರಿಗೆ ಸಮೀರ SDP ಅವರಿಗೆ 74, ಜೈನಾಬಿ ಅವರಿಗೆ 139 ಮತ್ತು ನೋಟ 4 ಮತಗಳು ಬಂದಿವೆ. ಇಲ್ಲಿ ನಾನು ಹೇಳುದು, ಪ್ರೇಮ ಆ ಕ್ಷೇತ್ರದ ಅಭ್ಯರ್ಥಿ ಅಲ್ಲ, ಅವರು ಹೊರಗಿನ ಕ್ಷೇತ್ರದವರು. ಆದ್ರೆ ಅದೇ ಕ್ಷೇತ್ರದಲ್ಲಿ ಅವರ ಬೂತ್ ಏಜೆಂಟ್, ಬಿಜೆಪಿಯ ಬೂತ್ ಅಧ್ಯಕ್ಷರಿರ್ತಾರೆ, ಸೂಚಕರಿರ್ತಾರೆ. ಅವರ ಇಬ್ಬರ ಓಟನ್ನು ಕೂಡ ಹಾಕ್ಬೋದಿತ್ತಲ್ಲ. ಸೂಚಕರಾಗಿ ಅವರನ್ನು ನಿಲ್ಲಿಸಿದ ನಂತರ ಅವರ ಇಬ್ಬರ ಓಟನ್ನಾದ್ರೂ ಹಾಕ್ಬೇಕಿತ್ತಲ್ಲ. ಬಿಜೆಪಿಯ ಒಂದು ಅಭ್ಯರ್ಥಿಗಳಿಗೆ ಬಿಜೆಪಿಯ ಸೂಚಕರು, ಅಧ್ಯಕ್ಷರು ಓಟ್ ಹಾಕುದಿಲ್ಲ ಅಂತ ಹೇಳಿದ್ರೆ ಅವರ ಮುಖಾಂತರನೇ ಬಿಜೆಪಿ ಅಲ್ಲಿ ಏನು ಮುಕ್ತವಾಗಿದೆ ಅಂತ ನಾನು ಹೇಳಿಕೆ ಇಷ್ಟಪಡ್ತೇನೆ. ಇದು ವಾರ್ಡ್ ನಂಬರ್ 1. ಇದು ಕಲಾರ. ಯಾವುದು ಇದು? ಕಲಾರ. ಇದರಲ್ಲಿ ಮಾಲೇಶ್ವರ, ಅದು ವಾರ್ಡ್ ನಂಬರ್ 5. ವಾರ್ಡ್ ನಂಬರ್ 5. ಮಾಹಿತಿ ನಾವು ತೆಗಿಲಿಲ್ಲ. ನಾವು ಅಲ್ಲ ಈಗ ನಾವು ಅಂತ ಹೇಳಿದ್ರೆ ನಾವು ಉಸ್ತುವಾರಿ ವಹಿಸಿಕೊಂಡ ಕಾರಣ ಇದರ ಒಂದು ಡೀಟೇಲ್ಸ್ ನಮಗೆ ಸಿಕ್ಕಿತ್ತು. ನಾವು ಅದರ ಬಗ್ಗೆ ನಾವು ತೆಗಿಲಿಲ್ಲ. ಆಗ ಕೂಡ ಇಲ್ಲ ವೋಟರ್ ಪಟ್ಟಿಗಳೇ ಬದಲಾವಣೆ ಆಗಿದೆ. ಅಂದ್ರೆ ಆ ವಾರ್ಡಿನಿಂದ ಈ ವಾರ್ಡಿಗೆ, ಈ ವಾರ್ಡಿನಿಂದ ಆ ವಾರ್ಡಿಗೆ ಶಿಫ್ಟ್ ಆಗಿದೆ. ಅಂದ್ರೆ ಇದು ಅಲ್ಲಿ ವಾರ್ಡ್ಗಳನ್ನು ವಿಂಗಡಣೆ ಮಾಡಿದ್ದಾರೆ. ಮತ್ತು ಯಾರಣ್ಣ? ತಮನ್ನಾ ಜಮೀನ್ JAMEEN JAMEEN ಜಬೀನ್ 201 ಲೇಡಿ.
ಇದು ನಾನು ಹೇಳ್ತೇನೆ ಮತ್ತೆ ಡಿಸ್ಕಸ್ ಮಾಡುವ. ಇಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಈ ಒಂದು ಕಲಾರ ಕ್ಷೇತ್ರದಲ್ಲಿ ಅದು ಕೂಡ ಈಗ ಬಿಜೆಪಿಯ ಭದ್ರಕೋಟೆ ಅಂತ ಹೇಳುವ ದಕ್ಷಿಣ ಕನ್ನಡ ಜಿಲ್ಲೆ, ಶಕ್ತಿ ಕೇಂದ್ರ ಏನೆಲ್ಲ ಹೆಸರಿಂದ ಕೂಗ್ತಾರೆ. ಈ ಒಂದು ಚುನಾವಣೆಯಲ್ಲಿ ನಾನು ಆಗ ಹೇಳಿದ ಹಾಗೆ ಬಿಜೆಪಿ ಎಲ್ಲ ಘಟಾನುಘಟಿ ನಾಯಕರು ಪ್ರಯತ್ನ ಪಟ್ಟರು ಕೂಡ ಒಂದು ಮತವನ್ನು ಕೂಡ ಗಳಿಸಲಿಕ್ಕೆ ಅವರು ಸಾಧ್ಯವಾಗದ ಕಾರಣ ಇದು ದೇಶವ್ಯಾಪಿ ಒಂದು ಪ್ರಚಾರಕ್ಕೆ ಬಂದಿದೆ. ಬಿಜೆಪಿ ಚುನಾವಣೆಯಲ್ಲಿ 0 ಮತಗಳನ್ನು, ಶೂನ್ಯ ಮತಗಳನ್ನು ಪಡೆದುಕೊಂಡ ಬಗ್ಗೆ ಅದು ಏನಾಯ್ತು ಅಂತ ಹೇಳಿದ್ರೆ ನ್ಯಾಷನಲ್ ಪತ್ರಿಕೆಗಳಲ್ಲಿ, ಮೀಡಿಯಾಗಳಲ್ಲಿ ಎಲ್ಲವೂ ಕೂಡ ಬಂದಿದೆ. ಬಹಳಷ್ಟು ಚರ್ಚಾ ವಿಷಯವಾಗಿದೆ. ಇದರಿಂದ ಬಿಜೆಪಿ ಬಹಳಷ್ಟು ಮುಜುಗರಕ್ಕೆ ಒಳಪಟ್ಟಿದೆ. ಈ ಎಲ್ಲ ಚುನಾವಣೆಗಳಲ್ಲಿ ನೀವು ಹೇಳಿದ್ರಿ ಸುಳ್ಯ ವಿಧಾನಸಭಾ ಕ್ಷೇತ್ರದ ವಿಚಾರಗಳ ಇಲ್ಲ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಅಲ್ಲಿಯ ನಮ್ಮ ಅಭ್ಯರ್ಥಿ ಕೃಷ್ಣಪ್ಪರವರ ಆ ತಂಡ ಬಹಳಷ್ಟು ಕೆಲಸ ಕಾರ್ಯಗಳನ್ನು ಈ ನಮ್ಮ ಉಸ್ತುವಾರಿಗಳೊಟ್ಟಿಗೆ, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರೊಟ್ಟಿಗೆ, ಅದೇ ರೀತಿಯಾಗಿ ಎಲ್ಲ ನಾಯಕರೊಟ್ಟಿಗೆ ಕೆಲಸ ಕಾರ್ಯವನ್ನು ಮಾಡಿದ ಕಾರಣ ಈ ಒಂದು ವಿಜಯ ನಮಗೆ ಆಗ್ಲಿಕ್ಕೆ ಸಾಧ್ಯವಾಯಿತು. ಮತ್ತು ಅದರಲ್ಲಿ ವಿಶೇಷವಾಗಿ ನಾನು ಉಲ್ಲೇಖ ಮಾಡಲೇಬೇಕು. ಯಾಕಂತ ಹೇಳಿದ್ರೆ ಮಹಿಳೆಯರ ಶಕ್ತಿ ಏನು ಸಿದ್ದರಾಮಯ್ಯನವರು ಏನು ಮಹಿಳೆಯರಿಗೆ ಶಕ್ತಿ ಕೊಟ್ಟಿದ್ದಾರ, ಆ ಶಕ್ತಿಯ ಪ್ರತಿಬಿಂಬ ನಮ್ಮ ಕಡಬ ಈ ಎಲೆಕ್ಷನ್ ಅಲ್ಲಿ ಆಯಿತು. ನಮ್ಮ ಗ್ರಾಮ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ಸಿನ ಮಹಿಳಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಶ್ರೀಮತಿ ಉಷಾ ಆಂಚನ್ರವರ ಆ ಒಂದು ನೇತೃತ್ವದ ಒಂದು ಮಹಿಳಾ ತಂಡ ಅಲ್ಲೇ ಬೀಡು ಬಿಟ್ಟು ಸುಮಾರು 7-8 ದಿವಸಗಳ ಕಾಲ ಬೀಡು ಬಿಟ್ಟು ಕೆಲಸ ಗಾಡಿ ಮನೆಗೆ ತೆರಳಿ ಆ ಮಹಿಳೆಯರಿಗೆ ಆ ವಿಚಾರಗಳನ್ನು ಮನಪರಿವರ್ತನೆ ಮಾಡಿದ್ದಲ್ಲ, ವಿಚಾರಗಳನ್ನು ನೆನಪಿಸುವಂತ ಕೆಲಸವನ್ನು ಮಾಡಿದ್ರು. ಏನು ಸತ್ಯ ವಿಚಾರಗಳು ಉಂಟು ಅದನ್ನು ಮಾಡಿದ ಕಾರಣ ಆ ಮಹಿಳೆಯರ ಶಕ್ತಿ ಕೂಡ ಕಡಬದ ಚುನಾವಣೆಯಲ್ಲಿ ಬಹಳಷ್ಟು ಪ್ರಭಾವವನ್ನು ಬೀರಿದೆ. ಇಲ್ಲ, ಅದರ ನಾವು ಪಟ್ಟಿ ತೆಗಿಲಿಲ್ಲ. ನಮ್ಮಲ್ಲಿ ತಾವು ಕೇಳುವುದಾದ್ರೆ ಅಲ್ಲಿ ಚುನಾವಣೆಗೆ ಸಂಬಂಧಪಟ್ಟ ಚಲಾವಣೆಯಾದ ಮತಗಳು, ಅಭ್ಯರ್ಥಿಗೆ ಬಿದ್ದ ಮತಗಳ ಮಾಹಿತಿ 13 ಕ್ಷೇತ್ರಗಳಿದೆ. ಅದರ ಟೋಟಲ್ ವಾಟರ್ ತೆಗಿಲಿಲ್ಲ, ನಾವು ತೆಗಿಲಿಲ್ಲ. ಚಲಾವಣೆಯಾದ್ದು ಮಾತ್ರ ನಮ್ಮಲ್ಲಿದೆ. 400 ಮತದಾರರ ಒಟ್ಟು ಸಂಖ್ಯೆ 418 ಉಂಟು. ಚಲಾವಣೆಯಾದ್ದು 418. ಒಟ್ಟು ಮತಗಳ ಬಗ್ಗೆ ಇದರಲ್ಲಿ ಇಲ್ಲ, ಆದ್ರೆ ಚಲಾವಣೆಯಾದ ಮತಗಳು 418. ತಮ್ಮಣ್ಣ ಜಮೀನಿಗೆ 201, ಸಮೀರನಿಗೆ 74, SDPI ಅವರು, ಜೈನಾಬಿ ಅವರಿಗೆ 74 ಸಮೀರರವರಿಗೆ, ಮತ್ತು ಜೈನಾಬಿ ಪಕ್ಷೇತರ 139. ನಮ್ಗೆ ಗೊತ್ತಿಲ್ಲ, ಅದು ಅವ್ರು ಹೇಳುದು. ಯಾಕಂದ್ರೆ ಅವರು ಅಲ್ಲಿಯ ಅಭ್ಯರ್ಥಿ ಯಾರು, ಅದು ಬಿಜೆಪಿ ಅವರಿಗೆ ಏನು ಹೇಳಿಕೊಳ್ತಾರೆ ನಾವು ಸಪೋರ್ಟ್ ಮಾಡಿದ್ದೇವೆ, ಹಾಗಿದ್ರೆ ಅವರ ಅಭ್ಯರ್ಥಿ ಹಾಕುವಂತ ಅಗತ್ಯತೆ ಇರಲಿಲ್ಲ. ಅದು ಸುಮ್ಮನೆ ಅವರ ಕ್ಯಾಂಡಿಡೇಟ್ ಉಂಟು ಸುಮ್ಮನೆ. ಸರ್ ಹೌದು, ಅದು ಕೂಡ ರಾಷ್ಟ್ರೀಯ ಪಕ್ಷದ ಚುನಾವಣೆಯ ಚಿಹ್ನೆ ಅಲ್ಲ, ಚಿಹ್ನೆ ಕೂಡ ಉಂಟಲ್ಲ. ನಾವು ಚಿಹ್ನೆ ಉಂಟು ಇದ್ದುಕೊಂಡು ನಾವು ಸೋತಾಗ ನಾವು ಸಪೋರ್ಟ್ ಮಾಡಿದ್ದೇವೆ ಅಂತ ಹೇಳಿದ್ರೆ ಅವರ ಪಕ್ಷಕ್ಕೆ ಮಾಡುವಂತ ದ್ರೋಹ ಅಲ್ವಾ ಅದು. ಇದೇ ರೀತಿಯ ದ್ರೋಹಗಳು ಇದೇ ರೀತಿಯಾಗಿ ಮಾಡಿದ ಕಾರಣ ಅಲ್ಲ ಬೇರೆ ಬೇರೆ ಚುನಾವಣೆಗಳೆಲ್ಲ ವಿನ್ನಾತ್ತು. ಸರ್ ಹೇಳಿ ಸರ್ ಯಾವುದು ಗೊತ್ತಾಗ್ಲಿಲ್ಲ. EVM ಅದು ತಾಂತ್ರಿಕ ಅಲ್ವಾ? ಅದು ಈಗ ತಾಂತ್ರಿಕ ಅಲ್ವಾ? ಈಗ ನಮ್ಮ ಮೊಬೈಲ್ ನಲ್ಲಿ ಯಾವ ಬೇಕಾದ್ರೆ ನಾವು ಅಲ್ಲ, ಈಗ ಬಿಜೆಪಿ ಅವರು ನೋಡಿ ಮೊಬೈಲ್ ನಲ್ಲಿ ಇವತ್ತೊಂದು ಮಾಡ್ಕೊಂಡು ನಾಳೆ ಮಾಡಬಹುದು. EVM ಕೂಡ ತಾಂತ್ರಿಕ ಟೆಕ್ನಿಕಲ್ ಅಲ್ಲ. ಅದನ್ನು ಬಿಜೆಪಿ ಒಂದು ನಿಮಿಷ, ಅದನ್ನು ನಮ್ಮ ರಾಷ್ಟ್ರೀಯ ಪಕ್ಷದ ಬಿಜೆಪಿ ಅವರು ಕೂಡ ಅದನ್ನು ಹೇಳಿಲ್ಲ. ಆದ ಕಾರಣ ನಿಮ್ಗೆ ಯಾಕೆ ಅದು? ಅಲ್ಲಲ್ಲ, ನಾನು ಕೇಳುದು ಅವರೇ ಹೇಳಲಿಲ್ಲ, ಅವರು ಹೇಳದ ಕಾರಣ ನೀವು ಯಾಕೆ ಮಾತಾಡ್ತೀರಿ? ಅವರಿಗೆ ಅದರ ಬಗ್ಗೆ ವಿಶ್ವಾಸ ಉಂಟು. ಹೌದು ವಿಶ್ವಾಸ ಉಂಟು. ಮಂಗಳೂರಿಂದ ಪಟ್ಟಿ ಕೊಡ್ತೀವಿ, ಆದರೆ 9 ಬಾರಿ ವಿಧಾನಸಭೆಯನ್ನು ನಾವು ಕೊಟ್ಟಿದ್ದೀವಿ, 9 ಬಾರಿ ಲೋಕಸಭೆಯನ್ನು ಕೊಟ್ಟಿದ್ದೀವಿ.
ಇಲ್ಲ, ಆ ಸಮಯದಲ್ಲಿ ನಾನು ಪ್ರಥಮವಾಗಿ ಮಾತನಾಡುವಾಗ ಹೇಳಿದ್ರೆ ಬಿಜೆಪಿಯ ಕೋಮುವಾದ ಅದು ಕೂಡ ಈ ಚುನಾವಣೆಯಲ್ಲಿ ನಡೆಯಲಿಲ್ಲ. ಬಿಜೆಪಿ ಅಪಪ್ರಚಾರ ಅದು ಕೂಡ ಈ ಚುನಾವಣೆಯಲ್ಲಿ ನಡೆಯಲಿಲ್ಲ. ಜನರಿಗೆ ಬದುಕಲಿಕ್ಕೆ ಬೇಕಾದಂತ ವ್ಯವಸ್ಥೆಗಳು ನಮ್ಮ ಸರ್ಕಾರ ಮಾಡ್ತಾ ಉಂಟು. ಈಗ ಪಕ್ಷಕ್ಕೆ ಬೇಕಾಗಿ ಏನೇನೇ ಹೇಳ್ತಾರೆ, ಆದರೆ ಜೀವನ ನಿರ್ವಹಣೆ ಮಾಡುವುದು ಅವರವರ ಜವಾಬ್ದಾರಿ. ಅದಕ್ಕೆ ಬೇಕಾದಂತ ಸಪೋರ್ಟ್ ಅನ್ನು ನಮ್ಮ ಸರ್ಕಾರ ಕೊಡ್ತಾ ಉಂಟು. ಅದನ್ನು ಮತದಾರರು, ಈ ಪಂಚ ಗ್ಯಾರಂಟಿಗಳನ್ನು ಮತದಾರರು ಒಪ್ಪಿಕೊಂಡಿದ್ದಾರೆ. ಅದರ ಪ್ರತಿಫಲ ಈ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳ ವಿಜಯ. ನಾವು ಬಂದದಷ್ಟೇ, ಆಗೊಂದು ಪ್ರಚಾರ ಇತ್ತು ಬಿಜೆಪಿ. ಅಲ್ಲಲ್ಲ, 9,000 ಪಂಚ ಗ್ಯಾರಂಟಿಗಳಿಲ್ಲ ಆಯ್ತು. ನಾನು ಹೇಳುವುದು ಈಗಿನ ಗ್ಯಾರಂಟಿಗಳ ಬಗ್ಗೆ ಹೇಳುವಂಥದ್ದು. ಹೇಳ್ತಾನೆ ನಿಮ್ಮ ಕ್ವಶನ್ಗೆ ಆನ್ಸರ್ ಇದೆ, ನೀವು ಮರ್ತಿದ್ದೀರಾ ಗೊತ್ತಿಲ್ಲ ನನಗೆ. ಏನಂತ ಹೇಳಿದ್ರೆ, ಈ 9 ಬಾರಿ ಅಂತ ಹೇಳಿದ್ರಲ್ಲ, ಇಡೀ ಚುನಾವಣೆ 546 ಲೋಕಸಭಾ ಕ್ಷೇತ್ರಗಳ ಎಲೆಕ್ಷನ್ ಆಗುವಾಗ ಬಿಜೆಪಿ ಎಲ್ಲಿತ್ತು? 2 ಸೀಟ್ ತೆಗಿತಾ ಇತ್ತು. ಅರ್ಥ ಆಯ್ತಲ್ಲ? ಆಗ ಬಿಜೆಪಿ ಎಲ್ಲಿತ್ತು ಅಂತ ಕೇಳಿದ್ರೆ ಅದಕ್ಕೆ ಅಲ್ಲಲ್ಲ, ಬೇರೆ 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 ಕಾರಣಗಳು ಇರ್ಬೋದು. ಅದೇ ರೀತಿಯಾಗಿ ನಾನು ಹೇಳುದು ಯಾವುದು? ಹೌದು ಹೌದು, ಹೇಳಿ. ಅಲ್ಲ, ಅದು ಎಫರ್ಟ್ ಆಗ್ತಾ ಇಲ್ಲ ಅಂತ ಹೇಳಿಲ್ಲ. ಅಪಪ್ರಚಾರಕ್ಕೆ ದೊಡ್ಡ ಪ್ರಚಾರ ಯಾವುದೂ ಇಲ್ಲ. ನಾವು ಅಪಪ್ರಚಾರದಿಂದ ಸೋತಿದ್ದೇವೆ, ಕೋಮುವಾದದಿಂದ ಸೋತಿದ್ದೇವೆ. ನಾನು ಕೆಲವೊಂದು ಸೂಕ್ಷ್ಮ ವಿಚಾರಗಳಲ್ಲಿ ಉಲ್ಲೇಖ ಮಾಡ್ಲಿಕ್ಕೆ ಆಗುದಿಲ್ಲ. ನಾವೆಲ್ಲರೂ ಯಾವ ರೀತಿಯಾಗಿ ಎಲ್ಲಿ ಬದುಕ್ತಾ ಇದ್ರು ಅಂತ ಹೇಳಿ. ನಾನು ಹೇಳೋದಾದ್ರೆ, ಪುತ್ತೂರಿನ ಬಗ್ಗೆ ಹೇಳುವುದಾದ್ರೆ, ಮಹಾಲಿಂಗೇಶ್ವರ ದೇವಸ್ಥಾನ ಜಾತ್ರೆಗೆ ಹೋಗಿ ನಾವಲ್ಲಿ ಬೊಂಬೆಗಳನ್ನು ಖರೀದಿ ಮಾಡುವುದು, ಅಲ್ಲಿ ತೊಟ್ಟಿಲಲ್ಲಿ ತೂಗುವುದು. ನಾವು ಕೂಡ ಒಂದು ಜಾತ್ರೆ ಬರುವಾಗ ನಮ್ಮ ಒಂದು ಜಾತ್ರೆಯಾಗಿ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಕ್ರಮೇಣ ಏನಾಯ್ತು, ನಮ್ಮನ್ನು ಕೂಡ ಅಲ್ಲಿಗೆ ಬರಬಾರದು, ಅನ್ಯ ಮಧ್ಯರು ಬರಬಾರದು ಅಂತ ಹೇಳುವಂತ ಒಂದು ವಿಚಾರಗಳನ್ನು ಗುಲ್ಲೆಬ್ಬಿಸಿಕೊಂಡು ಪರಸ್ಪರ ಬೇರೆ ಬೇರೆ ಮಾಡುವಂತ ವ್ಯವಸ್ಥೆಗಳು ಇಲ್ಲಿ ನಡೀತಾ ಇತ್ತು. ನಿಮ್ಗೆ ಗೊತ್ತಿರಬಹುದು. ಆ ಒಂದು ಸಂದರ್ಭಗಳು ಆಗಿತ್ತು. ನಂತರ ದಿನಗಳಲ್ಲಿ ಪರಸ್ಪರ ಒಬ್ಬರನ್ನೊಬ್ಬರು ಮುಖ ನೋಡದಂತ ಪರಿಸ್ಥಿತಿಯನ್ನು ಮಾಡಿದಂತ ಒಂದು ಕೀರ್ತಿ ಇದ್ರೆ ಅದು ಬಿಜೆಪಿಗೆ. ಅರ್ಥ, ಆ ಒಂದು ಅಪಪ್ರಚಾರಗಳಿಂದ ನಾವು ನಿರಂತರವಾಗಿ ಸೋತೆವು. ಆದ್ರೆ ಈಗ ಪ್ರಬುದ್ಧರಾಗಿದ್ದಾರೆ ನಮ್ಮ ಜನರು, ಅರ್ಥ ಮಾಡಿಕೊಂಡಿದ್ದಾರೆ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.